ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲ, ಕೆಟಿ ಸ್ಪೆಷಲ್ ಚಹಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಜೆಪಿ ಲೈಟಿಂಗ್ಸ್ ಆ್ಯಂಡ್ ಇಂಟೀರಿಯರ್ಸ್ ಹಾಗೂ ಮ್ಯಾಂಗ್ಳೂರ್ ಸೆಲ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ. ಶಕ್ತಿಯ ಆರಾಧನೆಯ ಪರ್ವಕಾಲ ನವರಾತ್ರಿಯ ಈ ಸುಸಂದರ್ಭದಲ್ಲಿ ವರ್ಷದ 3 ಮುಹೂರ್ತಗಳಲ್ಲೊಂದಾದ ವಿಜಯದಶಮಿಯ ಪ್ರಯುಕ್ತ ನಮ್ಮ ಟಿವಿ ಸಮರ್ಪಿಸುತ್ತಿದೆ ಸನ್ ಪ್ರೀಮಿಯಂ ನಮ್ಮ ರುಚಿ ವಿಶೇಷ ಸಂಚಿಕೆ. ಹಬ್ಬ ಅಂದಾಕ್ಷಣ ಎಲ್ರಿಗೂ ಕೂಡ ತುಂಬಾನೇ ಖುಷಿ. ಇಂಥ ಸಂದರ್ಭದಲ್ಲಿ ಮನೆಗೆ ಬರುವಂಥ ಅತಿಥಿಗಳು ಕೂಡ ಹೆಚ್ಚು. ಸೊ ಇಂಥ ಸಂದರ್ಭದಲ್ಲಿ ಏನಾದರೂ ಒಂದು ರುಚಿಕರವಾದಂಥ ಅಡುಗೆಯನ್ನು ಮಾಡಬೇಕು. ಸೊ ಅದೇ ರೀತಿ ನಮ್ಮ ಅಡುಗೆ ಮನೆಗೂ ಕೂಡ ಒಬ್ಬರು ಅತಿಥಿ ಬಂದಿದ್ದಾರೆ. ಆದರೆ ಉಲ್ಟಾ ಏನು ಅಂತ ಹೇಳಿದರೆ ಅವರು ನಮಗೆ ಅಡುಗೆಯನ್ನು ಮಾಡಿ ಕೊಡ್ತಾರೆ. ಸೊ ಯಾವ ಅಡುಗೆ ಮಾಡ್ತಾರೆ ಬನ್ನಿ ಕೇಳೋಣ. ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಭಾಗ್ಯಶ್ರೀ ಅವರನ್ನ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಸೊ ವಿಜಯದಶಮಿ ನವರಾತ್ರಿ ಅಂದಾಕ್ಷಣ ಆಗಲೇ ಹೇಳಿದೆ, ಫುಲ್ ಮ್ಯಾಂಗ್ಳೂರ್ ಪೂರ್ತಿ ಅಲ್ಲಲ್ಲಿ ದೀಪಾಲಂಕಾರದಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಒಂದು ಮದುಮಗಳನ್ನು ಹೇಗೆ ಅಲಂಕರಿಸ್ತಾರೋ ಅದೇ ರೀತಿ ಅಲಂಕರಿಸಿದ್ದಾರೆ. ಹೌದು ಸರ್. ಸೊ ಎಲ್ರಿಗೂ ಖುಷಿ ಆಗುತ್ತೆ. ಒಂದು ನಾಡ ಹಬ್ಬ ಅಂತ ಹೇಳ್ಬೋದು ಇದು. ಹೌದು. ಸೊ ಹಾಗೇನೆ ಇಂಥ ಈ ಸುಸಂದರ್ಭದಲ್ಲಿ ನಿಮ್ಮ ಮನೆಗೆ ಕೂಡ ಅತಿಥಿಗಳು ಬರುವಂಥದ್ದು ಹೇಗೆ? ಹೌದೌದು, ಈ ಟೈಮಲ್ಲಿ ಎಲ್ಲ ಅತಿಥಿಗಳು ಬಂದೇ ಬರ್ತಾರೆ. ಆಗ ನಾವು ತುಂಬ ನಮ್ಮ ಹಬ್ಬದ ಇದಲ್ಲ, ಎಲ್ಲ ಮ್ಯಾಂಗ್ಳೂರ್ ಅಂದ್ರೆ ಫುಲ್ ಲೈಟಿಂಗ್ ಅಲ್ಲಿ ಇದು ವಿಜೃಂಭಿಸ್ತಾ ಇರ್ತದೆ. ಸೊ ನೀವು ಬೇಸಿಕಲಿ ಬಾಂಬೆ ಅವರು. ಸೊ ಬಾಂಬೆಯಲ್ಲಿಯೂ ಮತ್ತೆ ಇಲ್ಲಿ ನವರಾತ್ರಿಯನ್ನು ಆಚರಿಸುವಂಥದ್ದು ತುಂಬಾನೇ ವ್ಯತ್ಯಾಸ ಇದೆ. ಸೊ ಅಲ್ಲೆಲ್ಲ ದಾಂಡ್ಯಾ ರಾಸ್ ಇದೆ. ನೀವು ಹೇಗೆ ಆಚರಿಸ್ತೀರಿ? ಬಾಂಬೆಗೆ ಹೋಗ್ತೀರಾ, ಇಲ್ಲೇ ಆಚರಿಸ್ತೀರಾ, ಹೇಗೆ? ಇಲ್ಲೇ ಆಚರಿಸ್ತೇವೆ ನಾವು. ಇವತ್ತಂತೂ ಇಲ್ಲೇ ಇದ್ದೀರಿ, ಏನು ಮಾಡೋಕ್ಕಾಗಲ್ಲ. ಅದೇ ಅಲ್ಲ, ಈಗ ನಮ್ಮ ಮಂಗಳೂರು ಅಂದ್ರೆ ಅದು ವಿ ಹ್ಯಾವ್ ಟು. ಎಕ್ಸಾಕ್ಟ್ಲಿ. ಆದ್ರೆ ಮುಂಚೆ ನಾನು ಬಂದು ಈಗ 8 ವರ್ಷ ಆಯ್ತು. ಬಿಫೋರ್ 8 years ಆಕ್ಚುಲಿ ಬಾಂಬೆ ತರ ಇರ್ಲಿಲ್ಲ. ಈಗ ಇಲ್ಲಿ ಇವನ್ ಬಾಂಬೆಗಿಂತ ಜಾಸ್ತಿ ಅಂತ ಹೇಳ್ಬೋದು. ಇಲ್ಲಿ ಗ್ರ್ಯಾಂಡ್ ಮಾಡ್ತಾರೆ, ಖುಷಿ ಆಗ್ತದೆ ಈಗ ಇಲ್ಲಿದ್ದು ನೋಡುವಾಗ. ಆದ್ರೆ ಡಿಫ್ರೆನ್ಸ್ ತುಂಬಾ ಇದೆ, ಅಲ್ಲಿದ್ದು ಇಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಖಂಡಿತವಾಗ್ಲೂ. ಅಂದ್ರೆ ಇಲ್ಲಿಯ ದೇವಿಯನ್ನ ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಸೊ ಈ ಮಾತನ್ನ ಮತ್ತೆ ಮುಂದುವರಿಸೋಣ. ಅಡಿಗೆ ಯಾವ ಅಡಿಗೆ ಮಾಡ್ತಾ ಇದ್ದೀರಿ ಇವತ್ತು? ನಾನು ನೀವು ಬಾಂಬೆ ಅಂತ ಹೇಳಿದಕ್ಕೆ ನಾನು ನಾರ್ತ್ ಇಂಡಿಯನ್ ಡಿಶೇ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ಲಿ ನಾವೀಗ ಇದು ಕೋಫ್ತಾ ಕರಿ ಮಾಡುವ. ನಾವು ಕೋಫ್ತಾ ಕರಿ. ಹೌದು. ಸೊ ಹಬ್ಬದ ಸಂದರ್ಭ ಇದನ್ನ ಮಾಡ್ತಾರ ಅಲ್ಲಿ? ಹೌದು, ಅಲ್ಲಿ ಅಂದ್ರೆ ಆಕ್ಚುಲಿ ಅವ್ರದ್ದಂದ್ರೆ 9 daysಗೆ ಇರ್ತದಲ್ಲ, ಅದ್ರಲ್ಲಿ ಯಾವ್ದಾದ್ರು ಅವ್ರೊಂದು ಕ್ರಮ ಇದೆ. ಎಲ್ಲ ನಾರ್ತ್ ಇಂಡಿಯನ್ಸ್ ಆಲ್ಮೋಸ್ಟ್ UP ಬಿಹಾರ್ನವರೆಲ್ಲ 9 ಹುಡುಗಿಯರನ್ನು ಬಿಲೋ 9 years ಅವರನ್ನು ಮನೆ ಕರೀತಾರೆ. ಅವರು ಕರೆದು ಅವರು ದೇವಿಯರನ್ನು ಹೇಗೆ ನಾವು ಪೂಜಿಸ್ತೇವೆ ಆ ಥರ ಎಲ್ಲರನ್ನು ಕೂರಿಸಿ ಪಾದ ಪೂಜೆ ಮಾಡಿ ಅವ್ರಿಗೆ ಏನು ಅಲಂಕಾರಕ್ಕೆ ಬೇಕಾ ಎಲ್ಲ ಕೊಟ್ಟು ಖುಷಿ ಮಾಡಿ ಕಲಿಸ್ತಾರೆ. ಅದು ಅವ್ರದ್ದೊಂದು ಖುಷಿ ಆಗ್ತದೆ ನಮ್ಗೆ. ಅದು ತುಂಬಾ ವಿಶೇಷ ಅವ್ರದ್ದು, ಅದು ನೋಡ್ಲಿಕ್ಕೆ. ಇನ್ನಷ್ಟು ತಿಳ್ಕೊಳ್ಳೋಣ. ಸೊ ಅಡುಗೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನು ಕೊಡ್ಲಿ? ಫಸ್ಟ್ ಒಂದು ಬೌಲ್ ಕೊಡಿ. ಇದು ಓಕೆ. ಈಗ ನಾವು ಪೊಟೆಟೊ ಮ್ಯಾಶ್ ಮಾಡುವ. ನೀವು ಆಯಿಲ್ ಇಡಿ ಅಷ್ಟರವರೆಗೆ. ಓಕೆ. ಏನಿದು ಹೇಗೆ? ಆಯಿಲ್ ಅಂದ್ರೆ ಏನು ಮಸಾಲ ಮಾಡ್ತೀರಾ, ಡೀಪ್ ಫ್ರೈ ಮಾಡ್ಕೊಳ್ಳಿ? ಈಗ ಕೋಫ್ತಾ ಮಾಡುವ. ಓಕೆ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸ್ತೀವಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇಟ್ಸ್ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಯಿಲ್. ಕ್ಯಾನ್ ಮೇಕ್ ಔಟ್. ಓಕೆ, ಥ್ಯಾಂಕ್ ಯು. ಹಾಫ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಾಕಾ? ಎಸ್. ಸಾಲ್ಟ್ ನೋಡ್ಕೊಳ್ಳಿ, ಹಾಕಿ. ಈಗ ರೆಡ್ ಚಿಲ್ಲಿ ಪೌಡರ್. ಸೊ ಆಯಿಲ್ ಹೇಳಿದೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಮಸಾಲಗಳಲ್ಲಿ ಅರುಣಾ ಮಸಾಲ, ವೆರಿ ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. ಸಾಕಾ? ಯಾಕೆ ಸಾಕು. ಈಗ 1 ಸ್ಪೂನ್ ಕಾರ್ನ್ಫ್ಲವರ್ ಹಾಕಿದ್ದಕ್ಕೆ ಹಾಕ್ಲಾ? ಬೈಂಡಿಂಗ್ ಬೇಕು ನಮಗೆ. ಈಗ ನಾವು ಇದನ್ನು ಬಾಲ್ ಥರ ಮಾಡಿ ಅದಕ್ಕೆ ಮಿಡಲ್ಗೆ ಒಂದೊಂದು ಇದು ಸೋಯಾ ಚಂಕ್ಸ್ ಒಳಗೆ ಹಾಕಬೇಕಾಗಿರುತ್ತೆ, ಬೇಯಿಸಿರುವಂಥದ್ದು.
ಸೊ ಇದರಲ್ಲಿ ಒಂದು ಚಿಕ್ಕ ಹೈಡ್ ಆ್ಯಂಡ್ ಸೀಕ್ ಇದ್ದ ಹಾಗೆ. ಬೇಕಾದ್ರೆ ನಿಮಗೆ ಬೇರೆ ಎಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಬೋದು, ಆದರೆ ಐ ಥಿಂಕ್ ಇದೇ ಒಳ್ಳೇದಾಗ್ತದೆ ನಮಗೆ. ಓಕೆ, ಇದು ಆ್ಯಕ್ಚುಲಿ ಪೂರಿಗೆ ಕೊಡ್ತಾರೆ ಅವರು. ಇದು ಕೋಫ್ತಾ ಕರಿ ಮಾಡಿ ಪೂರಿ ಒಟ್ಟಿಗೆ ಸರ್ವ್ ಮಾಡ್ತಾರೆ. ಪೂರಿ ಒಟ್ಟಿಗೆ, ಹೌದು. ಹಾಗೆ ಡೀಪ್ ಫ್ರೈ ಮಾಡ್ಕೊಳ್ಳೋದು ಅಥವಾ ಅದಕ್ಕೆ ಬೈಂಡಿಂಗ್ ಏನಾದರೂ ಬೇಕಾಗುತ್ತೆ? ಬೇಕಾಗ್ತದೆ. ಅದೇ ಬ್ರೌನ್ ಕಲರ್ ಬರಬೇಕು, ಕ್ರಿಸ್ಪಿ ಬರಬೇಕಲ್ಲ, ಸ್ವಲ್ಪ ಸ್ಲರಿ ಮಾಡಬೇಕು ಅದಕ್ಕೆ ನಾವು. ಅಂದರೆ ಕಾರ್ನ್ಫ್ಲವರ್ ಮತ್ತು 1 ಚಮಚ ಇದು ಬೇಸನ್ ಕಡಲೆ ಹುಡಿ, ಅದನ್ನು ಹಾಕಿ ಅದು ತೆಳು ಇದು ಮಾಡಿ ಸ್ಲರಿ ಮಾಡಿ ಅದಕ್ಕೆ ಡಿಪ್ ಮಾಡಿ ಡೀಪ್ ಫ್ರೈ ಮಾಡಿ. ಈಗ ನಾವು ಸ್ಲರಿ ಮಾಡುವ. ಅದು ಕಾರ್ನ್ಫ್ಲವರ್ ಕೊಡಿ ನನಗೆ. ಸ್ವಲ್ಪ ಒಂದು ನೀರು ಸ್ವಲ್ಪ ಹಾಕ್ಲಾ? ಹಾಂ, ತೆಳು ಇದು ಮಾಡಬೇಕು ಮಿಕ್ಸ್ಚರ್. ನೋಡ್ಕೊಳ್ಳಿ, ಸಾಕು ಸಾಕು ಸಾಕು. ಇದಕ್ಕೆ ನಾವು ಕಲರ್ ಅಂದರೆ ಅದು ಅಷ್ಟು ವೈಟ್ ಬರ್ತದಲ್ಲ, ಸ್ವಲ್ಪ ಬ್ರೌನ್ ಕಲರ್ ಬರಲಿಕ್ಕೆ ನಾವು ಇದು ಬೇಸನ್ ಹಾಕೋದಕ್ಕೆ. ಓಕೆ, ಎಣ್ಣೆ ಬಿಸಿ ಆಗಿದೆಲ್ಲ, ಒಳ್ಳೆ ಬಿಸಿಯಾಗಿದೆ. ಈಗ ಹಾಕ್ಕೊಳ್ಬೋದು. ಈಗ ಅದಕ್ಕೆ ಈ ಥರ ಕೋಟಿಂಗ್ ಮಾಡಿ ಸೊ ತಕ್ಷಣವೇ ಅದಕ್ಕೆ ಅದನ್ನು ತಿರುಗಿಸ್ಕೊಳ್ಬೋದು, ಮಾಡ್ಬೋದು. ಅಂದರೆ ಆಲ್ರೆಡಿ ಬೆಂದಾಗಿದೆಲ್ಲ ಪೊಟೆಟೊ. ಅಲ್ಲಿ ಬಾಂಬೆಲೆಲ್ಲ ವಿದಿನ್ 7:30 ಎಲ್ಲ ಊಟ ಮಾಡಿ ರೆಡಿ ಇರ್ತಾರೆ, ಫುಲ್ ಡ್ರೆಸ್ ಅಪ್ ಆಗಿ. ಖುಷಿ ನೋಡಿದ್ರೆ ಊರಿಗಿಡೀ ಶೃಂಗಾರ ಅಲ್ಲ, ಅವರು ಕೂಡ ಶೃಂಗಾರ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಶೃಂಗಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ನಮ್ಮ ಮಂಗಳೂರು ಅದಕ್ಕೆ ಬೀಟ್ ಮಾಡಿದೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಇದು ಮಹಿಳೆಯರ ಹಬ್ಬ ಅಂತ ಕೂಡ ಹೇಳ್ಬೋದು, ಯಾಕೆಂತ ಹೇಳಿದ್ರೆ ನವದುರ್ಗೆಯರನ್ನು ಪೂಜಿಸುವಂಥದ್ದು. ಸರಿ ಸರಿ. ಸೊ ಹಾಗಾಗಿ ಹೆಣ್ಣು ದುರ್ಗೆಗೆ ಸಮಾನ ಅಂತ ಹೇಳ್ತಾರೆ. ಹಾಗೆಯೇ ಹೆಂಗಸರ ಅಥವಾ ಮಹಿಳೆಯರ ಹಬ್ಬ ಅಂತ ಕೂಡ ಹೇಳ್ಬೋದು. ಹೌದು ಹೌದು. ಓಕೆ, ಇದಾಗಿದೆ ಈಗ. ಓಕೆ, ಈಗ ಅದರದ್ದು ನಾವು ಅದು ಗ್ರೇವಿ ಮಾಡುವ, ಮಸಾಲ ಮಾಡುವ. ಹೇಗೂ ಬಿಸಿ ಎಣ್ಣೆ ಇದೆಲ್ಲ, ಅದರಲ್ಲಿ 1 ಸ್ಪೂನ್ ಹಾಕೋದಕ್ಕೆ ನಾವು ಹಾಕ್ಲಾ? ಸ್ವಲ್ಪ. ಸೊ ಅದರ ಟೇಸ್ಟ್ ಕೂಡ ಇದರಲ್ಲೇ ಬಂದಿರುತ್ತೆ. ಅದೇ ಪೊಟೆಟೊ ಫ್ರೈ ಆಗಿದ್ದಲ್ಲ. ಓಕೆ, ಇಲ್ಲ ಸಾಕ. ಈಗ ಇದಕ್ಕೆ ನಾವು ಆನಿಯನ್ ಹಾಕುವ. ಓಕೆ, ಟೊಮಾಟೊ. ಗ್ರೇವಿ ಇದಕ್ಕೆ ಇದೇ ಬೇಕು ನಮಗೆ, ಬೇರೆ ಅದಕ್ಕೇನು ಹಾಕ್ಲಿಕ್ಕಿಲ್ಲ. ಈಗ ಸ್ವಲ್ಪ ಅದಕ್ಕೆ ನಾರ್ತ್ಗೆ ನಾನು ನಮ್ಮ ಸೌತನ್ನು ಟಚ್ ಕೊಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ಅದು ತಂದಿದ್ದೇನೆ, ಕ್ಯಾಶು ಮತ್ತು ಕೊಬ್ಬರಿ ಇದಕ್ಕೆ ಹಾಕ್ಬೇಕು. ಯೂಶ್ವಲಿ ಇಲ್ದಿದ್ರೆ ನಾರ್ತ್ ಇಂಡಿಯನ್ ಅಂದರೆ ಖಾಲಿ ಆನಿಯನ್ ಆ್ಯಂಡ್ ಪೊಟ್ಯಾಟೊ, ಅದರಿಂದನೇ ಟೊಮ್ಯಾಟೊ, ಅದೇ ಇದರಿಂದ ಮಾಡ್ಕೊಳ್ತಾರೆ ಗ್ರೇವಿ. ಆನಿಯನ್ ಮತ್ತು ಟೊಮ್ಯಾಟೊ ಅದೇ ಗ್ರೇವಿ ಅವ್ರದ್ದು, ಮೇನ್ ಅದೇ ಇರೋದು ಅವ್ರದ್ದು. ಮಹಾರಾಷ್ಟ್ರನ್ ಸ್ವಲ್ಪ ಇದಾಗ್ತಾರೆ, ಕೊಬ್ಬರಿ ಹಾಕೊಳ್ತಾರೆ. ಹೌದು. ಇದಕ್ಕೆ ಈಗ ರೆಡ್ ಚಿಲ್ಲಿ ಪೌಡರ್. ಆಗಲೇ ಹೇಳಿದಾಗೆ ಅರುಣ ಮೆಣಸಿನ ಪುಡಿ ಸಾಕಾ? ಹಾಕಿ ಸ್ವಲ್ಪ ಹಾಕಿ ಸಾಕು. ಇದು ಗರಂ ಮಸಾಲ. ಅರುಣ ಗರಂ ಮಸಾಲ ಹಾಕೊಳ್ಳಿ ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು. ಓಕೆ, ಇದು ಚೆನ್ನಾಗಿ ಫ್ರೈ ಮಾಡಿ ಗ್ರೇವಿ ಮಾಡಬೇಕು, ಗ್ರೈಂಡ್ ಮಾಡಬೇಕು. ಮತ್ತು ಈಗ ಇದು ಮಸಾಲ ಆಗಿದೆಲ್ಲ, ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ. ಈಗ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಬೇಕು ಅದೇ. ಹಾಂ, ಈಗ ಹಾಕುವ.
ಹಾಕೊಳ್ಳೋಣ. ಇದನ್ನು ನಾವು ಕರಿ ಇದರಲ್ಲಿ ಮಾಡೋ ಈಗ. ಸೊ ಅಂದರೆ ಅದರ ಮಸಾಲದ್ದು ಅದರಲ್ಲೇ ಉಳ್ಕೊಂಡಿದೆ, ಹಾಗಾಗಿ ಅದರಲ್ಲೇ ಮಿಕ್ಸ್ ಮಾಡಿ. ಆಯಿಲ್ ಹಾಕ್ಬೇಕೈತಿ. ಸಾಕು ಸಾಕು. ಈಗ ಈ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ನಾವು ಸ್ವಲ್ಪ ಫ್ರೈ ಮಾಡುವ. ಸೊ ನೀವು ಮೊದಲು ಮಹಾರಾಷ್ಟ್ರದಲ್ಲಿರುವಾಗ ಯಾವಾಗಲೂ ಹೋಗ್ತಾ ಇದ್ರಾ ಹೇಗೆ? ಹೌದು, ಯಾವಾಗಲೂ ನಾವು ವೇಟ್ ಮಾಡ್ತಿದ್ದೇವೆ ಅದಕ್ಕೆ. ನಾವೆಲ್ಲ ಅಪಾರ್ಟ್ಮೆಂಟ್ ಎಲ್ಲ ಲೇಡೀಸ್ ಒಟ್ಟಿಗೆ ಆಗಿ ನಾವು ಒಂದು ಗ್ರೂಪ್ ಆಗಿ ಹೋಗುದು ನಾವು ಅಲ್ಲಿ. ಓಕೆ. ಅದರಲ್ಲೂ ಕೂಡ ಒಂದೊಂದು ದಿನ ಕಾಸ್ಟ್ಯೂಮ್ಗೆ, ಅಂದರೆ ಈಗ ಮೊದಲಾದರೆ ಅದು ದೇವರ ಸುತ್ತ ಡ್ಯಾನ್ಸ್ ಮಾಡ್ತಾ ಇದ್ರು. ದೇವರ ಒಂದು ಬಿಂಬವನ್ನ ಇಟ್ಟು ಅದರ ಸುತ್ತ ಡ್ಯಾನ್ಸ್ ಮಾಡುವಂಥದ್ದು. ಈಗಂತೂ ಅದೊಂದು ಟ್ರೆಂಡ್ ಆಗಿ ಹೋಗಿದೆ. ಹಾಗಾಗಿ ಎಲ್ಲರೂ ಒಂದಿನ ಕಾಸ್ಟ್ಯೂಮ್, ಒಂದಿನ ಎಥ್ನಿಕ್ ವೇರ್, ಅಥವಾ ಯಾರು ಬೆಸ್ಟ್ ಡ್ರೆಸ್ಸಿಂಗ್, ಅದಕ್ಕೆಲ್ಲ ಕಾಂಪಿಟೇಷನ್ ಕೂಡ ಇದೆ. ಅದೇ ಇದರೊಂದು ಕೋಟ್ ಇದು ಕವರ್ ಮಾಡಿದ್ರೆ ರೆಡಿ ನಾವು. ಸೊ ಜಸ್ಟ್ ಅದೊಂದು ಅಬ್ಸಾರ್ಬ್ ಮಾಡ್ಕೊಳ್ಬೇಕು ಅಷ್ಟೇ ಆ ಗ್ರೇವಿಯನ್ನು. ಅದರ ಒಂದು 5 ಮಿನಿಟ್ಸ್ ಇಟ್ಟರೆ ಅದು ಅದರಷ್ಟಕ್ಕೆ ಎಕ್ಸಾಕ್ಟ್ ಮಾಡ್ತದೆ ಅದು. ಆಫ್ ಮಾಡಿ. ಈಗ ಸ್ವಲ್ಪ ಅದಕ್ಕೊಂದು ಸೌತ್ ಇಂಡಿಯನ್ ಟಚ್ ಕೊಡುವ. ಅದಕ್ಕೆ ಸಣ್ಣ ಒಗ್ಗರಣೆ. ನಾರ್ತ್ ಇಂಡಿಯನ್ ಆ್ಯಂಡ್ ಸೌತ್ ಇಂಡಿಯನ್ ಎರಡು ಕೂಡ ಮಿಕ್ಸ್ ಮಾಡ್ತಾ ಇದ್ದೀರಿ. ಫ್ಯೂಷನ್. ಎಕ್ಸಾಕ್ಟ್ಲಿ. ಆಯಿಲ್ ಹಾಕ್ಲಾ? ಹಾಕಿ. ಲಾಂಗ್ ರೆಡ್ ಚಿಲ್ಲಿ ಮತ್ತು ಕಡಿಪತ್ತ. ಒಂದು ನಿಮಿಷ. ಕೋಫ್ತಾ ಕರಿ ಇಸ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅರೋಮ ಬರ್ತಾ ಇದೆ. ನೀವು ಆವಾಗಲೇ ಹೇಳಬೇಕು ಅಂತಿದ್ದೆ, ಸುಮ್ಮನಿದ್ದೆ. ಪೂರ್ತಿಯಾಗಿ ರೆಡಿ ಆಗಲಿ. ಇವತ್ತು ಹೇಳಬಾರ್ದು, ಆದರೂ ಸಹ ಗೀ ರೋಸ್ಟ್ ಹೇಗೆ ಒಂದು ಫ್ಲೇವರ್ ಅರೋಮ ಬರುತ್ತೆ, ಅದೇ ರೀತಿ ಬರ್ತಾ ಇದೆ. ನೈಸ್ ಅರೋಮ. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಹಬ್ಬದ ಪ್ರಯುಕ್ತ ಕೋಫ್ತಾ ಕರಿ, ಅದು ಕೂಡ ನಾರ್ತ್ ಇಂಡಿಯನ್ ಮಹಾರಾಷ್ಟ್ರನ್ ಡಿಶ್ ಮಾಡಿಕೊಟ್ಟಿದ್ದಾರೆ. ಮಾಡೋ ವಿಧಾನವನ್ನು ಬೇಗ ನೋಟ್ ಮಾಡ್ಕೊಳ್ಳಿ. ಕೋಫ್ತಾ ಕರಿ ತಯಾರಿಸುವ ವಿಧಾನ: ಮೊದಲಿಗೆ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣ ಮೆಣಸಿನ ಪುಡಿ, 1 ಚಮಚ ಕಾರ್ನ್ಫ್ಲೋರ್ ಹಾಕಿ ಕಲಸಿ ನೆನೆಸಿದ ಸೋಯಾ ಚಂಕ್ಸನ್ನು ಮಧ್ಯದಲ್ಲಿಟ್ಟು ಉಂಡೆ ಕಟ್ಟಿಕೊಳ್ಳಿ. ನಂತರ ಕಾರ್ನ್ಫ್ಲೋರ್ ಹಾಗೂ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ತೆಳು ಮಾಡಿಕೊಂಡು ಉಂಡೆಯನ್ನು ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದಿಟ್ಟುಕೊಳ್ಳಿ. ಬಳಿಕ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಈರುಳ್ಳಿ, ಟೊಮ್ಯಾಟೊ, ಗೋಡಂಬಿ ಹಾಗೂ ತೆಂಗಿನ ತುರಿ, ಅರುಣ ಮೆಣಸಿನ ಪುಡಿ, ಅರುಣ ಗರಂ ಮಸಾಲ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ನುಣ್ಣಗೆ ರುಬ್ಬಿಕೊಳ್ಳಿ. ಆ ಬಳಿಕ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ರುಬ್ಬಿದ ಮಸಾಲೆಯನ್ನು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಕರಿದ ಆಲೂಗಡ್ಡೆಯನ್ನು ಹಾಕಿ 1-2 ನಿಮಿಷ ಬೇಯಿಸಿ ಕೊನೆಯಲ್ಲಿ ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಕೋಫ್ತಾ ಕರಿ ಸವಿಯಲು ಸಿದ್ಧ. ಹಬ್ಬದ ಪ್ರಯುಕ್ತ ತಯಾರಾಗುವಂಥ ಮಹಾರಾಷ್ಟ್ರನ್ ಡಿಶ್ ಕೋಫ್ತಾ ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ. ಇನ್ನೊಂದು ಯಾವ ರುಚಿಕರವಾದಂಥ ಖಾದ್ಯ ಹೇಳ್ಕೊಡ್ತಾರೆ ಅಂತ ನೋಡೋಣ ಸಣ್ಣ ವಿರಾಮದ ನಂತರ. ಸ್ವಲ್ಪ ಎಫರ್ಟ್, ಅಂದರೆ ನಾವು ಹೆಸರು ಕಾಳನ್ನು ನಾವು ನೆನೆಸಿಟ್ಟಿದ್ರೆ ಅದರಲ್ಲಿ ಅದನ್ನು ಮೊಳಕೆ ಬರೆಸಿದ್ರೆ ತೆಗೆದಿಟ್ಟು ಈ ಥರ ಎಲ್ಲ ಮಾಡ್ಕೊಳ್ಳೋದು ಒಳ್ಳೆಯದು. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ, ಅದ್ಭುತ ರುಚಿ, ಮಿತವಾದ ಬೆಲೆ, ಉತ್ಕೃಷ್ಟ ಗುಣಮಟ್ಟವುಳ್ಳ KT ಸ್ಪೆಷಲ್ ಚಹಾ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್.
ವಿಜಯದಶಮಿಯ ಪ್ರಯುಕ್ತ ಒಂದು ವಿಶಿಷ್ಟ ಖಾದ್ಯವಂತೂ ಆಯಿತು. ಈಗ ಯಾವ ರುಚಿಕರ ಅಡುಗೆಯನ್ನು ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ಸೊ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ರಿ? ಈಗ ಆಕ್ಚುಲಿ ನಾನು ಎಲ್ಲರದ್ದು ಫೇವ್ರೆಟ್ ಇದು. ಎಲ್ಲರದರ ಕ್ಯಾನ್ ಯು ಗೆಸ್ ಇಟ್? ಚಾಟಲ್ಲಿ ಬರ್ತಿದ್ದು. ಓ, ಚಾಟ್, ದಹಿಪುರಿ, ಬೇಲ್ಪುರಿ, ಮಸಾಲ ಪುರಿ, ಪಾನಿಪುರಿ ಎಲ್ಲ ಪೂರೀಸ್ ಅಲ್ಲ. ಓಕೆ, ಟುಡೇ ಐ ವಿಲ್ ಶೋ ಯು ಟಿಪಿಕಲ್ ಪಾನಿಪುರಿ. ಟಿಪಿಕಲ್ ಅಂದ್ರೆ ಆಕ್ಚುಲಿ ಇಲ್ಲಿ ನಾನು ನೋಡಿದ್ದೇನೆ, ಇಲ್ಲಿ ನಾನು ಪಾನಿಪುರಿ ತುಂಬಾ ಶಾಪಲ್ಲಿ ಹೋಗಿದ್ದೇನೆ. ಬಟ್ ನನಗೆ ಅದು ಟಿಪಿಕಲ್, ಅದು ನಾರ್ತ್ ಇಂಡಿಯನ್, ಅದು ಬಿಹಾರೀಸ್ ಮಾಡ್ತಾರಲ್ಲ, ಅದು ನಾನು ಸಿಗ್ಲೇ ಇಲ್ಲ ನನಗೆ. ಓಕೆ, ಆ ಮಡ್ಕಾದಲ್ಲಿ ಮಾಡ್ತಾರೆ. ಹೌದು. ಮತ್ತೆ ಅಲ್ಲ ಮಾಡ್ತಾರೆ, ನೋಡಿದೆ ನಾನು. ಆದ್ರೆ ತುಂಬಾ ಇಲ್ಲಿ ಹೋಟೆಲ್ ಅಲ್ಲಿ, ರೆಸ್ಟೋರೆಂಟ್ ಅಲ್ಲಿ ಮಾಡ್ತಾರಲ್ಲ, ಅದು ಆಕ್ಚುಲಿ ಅಲ್ಲ ಪಾನಿಪುರಿ. ಅದು ಇದು ರೋಡ್ ಸೈಡ್ ಅಲ್ಲಿ ಮಾಡ್ತಾರಲ್ಲ, ಅದು ಎಕ್ಸಾಕ್ಟ್ ಟಿಪಿಕಲ್ ಪಾನಿಪುರಿ. ಅದು ನಮ್ಗೆ ರೋಡ್ ಸೈಡ್ ಅಲ್ಲಿ ಮಾಡುವಂತ ಪಾನಿಪುರಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ರಿ, ಅದು ಕೂಡ ನಮ್ಮ ಕಿಚನ್ ಅಲ್ಲಿ. ಸೊ ಎಲ್ರು ಖುಷ್. ಅಂದ್ರೆ ಈ ಚಾಟ್ ಐಟಮ್ ಯಾವ್ದು ಏನೇ ಇರ್ಲಿ, ಮದ್ವೆ ಆಗಿರ್ಲಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಹೊರಗಡೆ, ಒಂದು ಪಾನಿಪುರಿ ತಿನ್ಕೊಂಡು ಹೋಗೋಣ, ಒಂದು ಮಸಾಲೆ ಪುರಿ ತಿನ್ಕೊಂಡು ಹೋಗೋಣ ಅಂತ ಅನ್ಕೊಳ್ತಾರೆ. ಸೊ ಇದಂತೂ ಆರಾಮ್ಸೆ ಮನೆಯಲ್ಲೇ ಮಾಡ್ಬೋದು. ಹಾಗಾದ್ರೆ ನಮ್ಗೊಂದು ಭಯ ಇರುತ್ತಲ್ಲ, ಯಾವ ನೀರು ಯೂಸ್ ಮಾಡಿದಾರೆ, ತುಂಬಾ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ. ಎಕ್ಸಾಕ್ಟ್ಲಿ. ಪಾನಿಪುರಿ ಅಂದಾಕ್ಷಣ ನೀರು ಒಳ್ಳೇದಿದೆಯಾ ಇಲ್ವಾ, ಯಾವ ವಾಟರ್ ಯೂಸ್ ಮಾಡಿದ್ದಾರೆ, ಇದು ಸ್ವಲ್ಪ ಡೌಟ್ ಇರುತ್ತೆ. ಸೊ ಬೆಟರ್ ಮನೇಲೇ ಮಾಡ್ಕೊಳ್ಳುವಂಥದ್ದು. ಓಕೆ, ಫೈನ್. ಸೊ ಯಾವ್ದು ಈಗ ಚಾಟ್ ಇಷ್ಟೆಲ್ಲ ಹೇಳಿದ್ರಿ, ಯಾವ್ದು ಹೇಳ್ಕೊಡ್ತಾ ಇದ್ರಿ? ಈಗ ನಾನು ಪಾನಿಪುರಿ ಅಂಡ್ ಆಲ್ಸೋ ದಹಿಪುರಿ. ದಹಿಪುರಿ ಇಸ್ ಮೈ ಫೇವ್ರೆಟ್. ಸೊ ನನಗಂತೂ ದಹಿಪುರಿ ಅಂದ್ರೆ ತುಂಬಾನೇ ಇಷ್ಟ. ಫಸ್ಟ್ ಆರ್ಡರ್ ಮಾಡುವಂಥದ್ದು ಅಂತ ಹೇಳಿದ್ರೆ ಚಾಟಲ್ಲಿ ದಹಿಪುರಿ. ಸೊ ನನಗಂತೂ ಫುಲ್ ಖುಷ್. ಸೊ ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟ್ ಬೌಲ್ ಕೊಡಿ. ಓಕೆ, ಸೊ ಇದಾಗ್ಬೋದಾ? ಎಸ್. ಆಕ್ಚುಲಿ ಈಗ ಎಲ್ಲರೂ ಪಾನಿಪುರಿ ಮಸಾಲ ತರ್ತಾರೆ, ನಾನು ವಿದೌಟ್ ಮಸಾಲ ನಾವು ಮನೆಯಲ್ಲಿ ಮಾಡ್ಬೋದು. ಇದು ತುಂಬಾ ಈಸಿ. ಆಕ್ಚುಲಿ ಇದಕ್ಕೆ ಒಂದು ಚಟ್ನಿ ಮಾಡಬೇಕು ನೀವು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಜಸ್ಟ್ ಕೊತ್ಮೀರ್, ಪುದೀನ, 1 ಬೌಲ್ ಕೊತ್ಮೀರ್, 1/2 ಬೌಲ್ ಪುದೀನ, ಅದಕ್ಕೆ ತುಂಬಾ ನೀವು ಇದು ಏನು ಪೆಪ್ಪರ್ ಕಾರ್ನ್ಸ್ ಅಂದ್ರೆ ಕರಿಮೆಣಸು ಮತ್ತೆ ಜೀರಾ, ಹಸಿ ಜೀರಿಗೆ, ಹಸಿ ಕರಿಮೆಣಸು, ಕೊತ್ತಂಬರಿ ಮತ್ತು ಇದು ಪುದೀನ ಸೊಪ್ಪು, ಅದನ್ನು ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡ್ಬೇಕು ನಾವು. ಅದನ್ನೀಗ ಮಿಕ್ಸ್ ಮಾಡುವ. ಇದಕ್ಕೆ ಎಲ್ಲ ರೆಡಿ ಮಾಡಿ ತಂದಿದ್ದೀರಿ. ಬೇಗ ಬೇಗ ದಾಂಡ್ಯ ಆಡೋದಕ್ಕೆ ಹೋಗ್ಬೇಕು. ದಾಂಡ್ಯ ಎಲ್ಲ ಆಡಿ ಆಯ್ತು ನೆನ್ನೆವರೆಗೂ. ಸೊ ಇವತ್ತಂತೂ ಸೊ ಸಂಜೆ ವಿಜಯೋತ್ಸವ ಇದೆ. ಸೊ ಅದಕ್ಕೆ ಹೋಗ್ಬೇಕು. ಎಸ್, ಅದಕ್ಕೆ ಚಟ್ಪಟ್ ಏನ್ ಆಗ್ತದೆ ಅದು ಮಾಡುವ ಅಂತ. ಓಕೆ, ಅದಕ್ಕೆ ಈಗ ಅದಕ್ಕೆ ಸ್ವೀಟ್ ಚಟ್ನಿ ಬೇಕಲ್ಲ, ಎಲ್ಲ ಮಿಕ್ಸ್ಡ್. ಅದೇ ಇದು ಹುಣಸೆ ಹಣ್ಣು ಮತ್ತು ಬೆಲ್ಲ. ಕೆಲವರು ಖರ್ಜೂರ ಹಾಕೊಳ್ತಾರೆ. ಹಾಕ್ಬೋದು, ಖರ್ಜೂರ ಹಾಕ್ಬೋದು. ಆದ್ರೆ ನಮ್ಗೆ ಅರ್ಜೆಂಟ್ ಬೇಕಿದ್ರೆ ಬೆಲ್ಲ ಮತ್ತು ಹುಣಸೆ ಹಣ್ಣು ಬಾಯಿಲ್ ಮಾಡಿ ಅದನ್ನ ಮಿಕ್ಸ್ ಮಾಡ್ಬೇಕು. ನಾನು ನೋಡುವಾಗ ಫಸ್ಟ್ ಖರ್ಜೂರ ಅನ್ಕೊಂಡೆ. ಸೊ ಇದು ಈಸಿಯರ್ ಆಪ್ಷನ್. ಇದು ಹುಣಸೆ ಹಣ್ಣು ಇರುತ್ತೆ, ಬೆಲ್ಲ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ ಇದ್ದ ವಸ್ತುದಲ್ಲಿ ನಾವು ಯೂಸ್ ಮಾಡಬೇಕು. ವೆರಿ ನೈಸ್. ಓಕೆ, ಇದನ್ನು ಮಿಕ್ಸ್ ಮಾಡಿ. ಈಗ ಅದಕ್ಕೆ ಆಕ್ಚುಲಿ ಚಿಲ್ಡ್ ವಾಟರ್. ಚಿಲ್ಡ್ ಅಂದ್ರೆ ನೀವು ಐಸ್ ಕ್ಯೂಬ್ಸ್ ಇದ್ರೆ ತುಂಬಾ ಒಳ್ಳೇದು. ಚಿಲ್ಡ್ ವಾಟರ್ ಇದಕ್ಕೆ ಮಿಕ್ಸ್ ಮಾಡ್ಬೇಕು ಈಗ. ಓಕೆ, ಸೊ ಇದು ಹಾಕ್ಲಾ? ಕೋಲ್ಡ್ ವಾಟರ್ ಇದೆ. ಎಷ್ಟು ಹಾಕ್ಲಿ ನೋಡ್ಕೊಳ್ಳಿ, ನೀವೇ ಹಾಕಿ. ನಾನೇ ಈಗ ಇದಕ್ಕೆ ನಾವು ಸ್ವಲ್ಪ ಇದು ಬ್ಲ್ಯಾಕ್ ಸಾಲ್ಟ್ ನಾನು ಕೈಯಲ್ಲಿ ಹಾಕ್ತೇನೆ. ಓಕೆ. ಸೊ ಕೈಯಲ್ಲಿ ಅಂದಾಜು ಕೆಲವರಿಗೆ. ಸೊ ಇದು ಬ್ಲ್ಯಾಕ್ ಸಾಲ್ಟ್ ಮತ್ತು ಯೂಶ್ವಲ್ ನಾವು ರಿಫೈನ್ಡ್ ಸಾಲ್ಟ್ ನಾವು ಯೂಸ್ ಮಾಡ್ತೀವಿ, ಅದಕ್ಕೂ ಏನು ವ್ಯತ್ಯಾಸ? ಆ್ಯಕ್ಚುಲಿ ಇದು ಬಾಂಬೆಯಲ್ಲಿ ನವರಾತ್ರಿ ಟೈಮಲ್ಲಿ ಯಾರು ಅಂದರೆ ತುಂಬ ಜನ ಲೇಡೀಸ್ ಅವ್ರು ಬ್ಲ್ಯಾಕ್ ಸಾಲ್ಟೇ ಯೂಸ್ ಮಾಡೋದು. ಅವ್ರಿಗೆ ಅಂದರೆ ಅದು ನಾನ್ ವೆಜ್ ಥರ ಒಂಥರ. ಸೊ ಆ ಸಾಲ್ಟ್ ಅಂದರೆ ಓಕೆ, ರಿಫೈನ್ಡ್ ಸಾಲ್ಟ್ ಅದು ಸ್ವಲ್ಪ ಹೌದು, ಅದಕ್ಕೆ ಅವ್ರು ಇದೇ ಸಾಲ್ಟ್ ಯೂಸ್ ಮಾಡ್ತಾರೆ. ಇನ್ನೊಂದು ವಿಷಯ, ಕೆಲವರು 9 days ಚಪ್ಪಲಿನ ಹಾಕಲ್ಲ. ಎಲ್ಲಿ ಹೋಗ್ಬೇಕಾದ್ರೂ ಬೇರ್ ಫುಟಲ್ಲಿ ಹೋಗ್ತಾರೆ ಅವರು. ಹಾಗೆ ತುಂಬಾ ಒಂದೊಂದು ವಿಶಿಷ್ಟ ಇದೆ ಅಲ್ಲಿ ಬಾಂಬೆಯಲ್ಲಿ. ಓಕೆ, ಫೈನ್. ಮತ್ತೊಂದು ಚಾಟ್ ಮಸಾಲ, ಮತ್ತೆ ಲೆಮನ್ ಹಾಕುವ. ಈಗ ಒಂದು ಸ್ಟೇನರ್ ಕೊಡಿ. ಆಕ್ಚುಲಿ ನನ್ನ ಭಾಬಿ ಇದ್ದಾರೆ, ತಮ್ಮನ ಹೆಂಡತಿ. ವೆನ್ ಶಿ ವಾಸ್ ಪ್ರೆಗ್ನೆಂಟ್, ಇದಕ್ಕೆ ಬೇಕಾಗಿ ಅವಳು ಬ್ಯಾಂಗ್ಳೂರ್ ಇಲ್ಲಿ ಬಂದಿದ್ಲು ನನ್ನ ಕೈ ತಿನ್ನಲಿಕ್ಕೆ. ಓಕೆ ಓಕೆ. ಇದಕ್ಕೀಗ ಸ್ವಲ್ಪ ಸೋಕಾಗ್ಲಿಕ್ಕೆ ಬಿಡುವ ಅದನ್ನು. ಅದಕ್ಕೆ ಹಾಕೊಳ್ಳೋದಾ? ಅದಕ್ಕೆ ಹಾಕೋದು.
ಓಕೆ, ಈಗ ನಾವು ಅರೇಂಜ್ ಮಾಡುವ. ಸೊ 1 ಪ್ಲೇಟ್ ಪಾನಿಪುರಿ ಆರ್ಡರ್ ಮಾಡಿದ್ದೀನಿ ಈಗ. ಈಗ ಇದಕ್ಕೆ ನಾವು ಇದು ಇದು ಸ್ಪ್ರೌಟೆಡ್ ಮೂಂಗ್ ಇದೆಲ್ಲ ಹೆಸರು, ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿದ್ದೇನೆ. ಮತ್ತು ಪೊಟೆಟೊ ಹಾಕಿ ರೆಡ್ ಚಿಲ್ಲಿ ಪೌಡರ್, ಸಾಲ್ಟ್ ಹಾಕಿ ನಾನು ಮಿಕ್ಸ್ ಮಾಡಿ ತಂದಿದ್ದೇನೆ. ಓಕೆ. ಸೊ ಹೇಳೋದಕ್ಕೆ ಎಷ್ಟು ಸುಲಭ, ಪಾನಿಪುರಿ ದಹಿಪುರಿ ಅಂತ ಇಲ್ಲ, ಅದೇ. ಬಟ್ ಅದಕ್ಕೆ ಪ್ರಿಪ್ರೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸರಿ, ಎಕ್ಸಾಕ್ಟ್ಲಿ. ಟೇಸ್ಟಿ ಆಗಬೇಕಲ್ಲ ನಮಗೆ. ಟೇಸ್ಟಿ ಆಗಬೇಕು. ಅದಕ್ಕೆ ತುಂಬ ಆರಾಮ್ಸೆ ಅಂದರೆ ಈ ಥರ ಮಾಡಿ ಈ ಥರ ಮಾಡೋದು ಅಂತ ಹೇಳಿದರೆ, ಸೊ ಎಲ್ಲ ಯಾರು ಸುಮ್ಮನೆ ಅಷ್ಟು ಸುಮ್ಮನೆ ಹೊರಗಡೆ ಹೋಗಿ ತಿನ್ನಬೇಕು ಅಂತ ಅದೇ ಯಾವಾಗಲೂ ಮಾಡ್ತಾಯಿದ್ರು. ಅದೇ ಸ್ವಲ್ಪ ಏನಾದರೂ ಸ್ವಲ್ಪ ಎಫರ್ಟ್ ಅಂದರೆ, ನಾವು ಹೆಸರು ಕಾಳನ್ನು ನಾವು ನೆನೆಸಿಟ್ಟಿದ್ರೆ ಅದರಲ್ಲಿ ಅದನ್ನು ಮೊಳಕೆ ಬರೆಸಿದ್ರೆ ತೆಗೆದಿಟ್ಟು ಈ ಥರ ಎಲ್ಲ ಹೆಲ್ತ್ಗೆ ಸಹ ಒಳ್ಳೆಯದು. ನೀವು ಹೇಗಾದರೂ ಎಲ್ಲ ಹೆಲ್ದಿ ಯೂಸ್ ಮಾಡ್ತೀರಲ್ಲ, ಹೆಲ್ತ್ ಕಾನ್ಷಿಯಸ್ ನೋಡುವ ಅಂತಾರೆ ಸ್ವಲ್ಪ. ನಿಮಗೆ ಭಯ್ಯ ಸ್ಟೈಲೇ ಬೇಕಲ್ಲ, ಹಾಕಿ ಕೊಡುವ. ಟೇಸ್ಟಿ ಪಾನಿಪುರಿ ಇಸ್ ರೆಡಿ. ಪಾನಿಪುರಿ, ಇನ್ನೊಂದು ಪ್ಲೇಟ್ ದಹಿಪುರಿ ಹೇಳಿದೆ, ಎಲ್ಲಿದೆ? ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಅದನ್ನೇ ಎಲ್ಲ ಅದೇ ಇಂಗ್ರೀಡಿಯೆಂಟ್ಸಲ್ಲಿ, ಬೇಕಾದರೆ ದಹಿ, ಬೇಕಾದರೆ ಪಾನಿ ಬೇಕಾದರೆ ಪಾನಿ. ಅದೇ. ಸೊ ಈ ಕೆಲವರಂತೂ ಈ ಪಾನಿಪುರಿಯನ್ನು ಗೋಲ್ಗಪ್ಪ ಹೇಳ್ತಾರೆ, ಪುಚ್ಕಾ ಹೇಳ್ತಾರೆ. ಸೊ ಡಿಫ್ರೆಂಟ್ ನೇಮ್ಸ್, ಪಾನಿಪುರಿ, ಪುಚ್ಕಾ, ಗೋಲ್ಗಪ್ಪ, ಒನ್ ಆ್ಯಂಡ್ ದ ಸೇಮ್. ಎಸ್ ಎಸ್, ಆಲ್ ದ ಸೇಮ್. ಯಾ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟನಾ? ನನಗೆ ಇದರಲ್ಲಿ ಚಾಟಲ್ಲಿ ಸ್ಪೈಸಿ ಬೇಕಾ? ಎಸ್. ಓ, ಸ್ವೀಟ್ ಮಾತ್ರ ನನಗೆ. ಸ್ವೀಟ್ ಆದರೆ ಬರೀ ಎಕ್ಸಾಕ್ಟ್ ಸ್ವೀಟ್. ಓಕೆ. ಚಾಟಲ್ಲಿ ಸ್ಪೈಸಿ. ಓ, ಹಾಗಾದ್ರೆ ನನಗೆ ಸ್ವಲ್ಪ ಚಿಲ್ಲಿ ಪೌಡರ್ ತಂದೆ ನಿಮ್ಮದು. ಹಾಕ್ಬೇಕಾ ನಿಜವಾಗ್ಲೂ ಅದಕ್ಕೆ? ಎಸ್ ಎಸ್ ಎಸ್. ಈಗ ಇದರಲ್ಲಿ ಏನು ಚಿಲ್ಲಿ ಇದಿಲ್ಲಲ್ಲ, ಸ್ಪೈಸ್ ಇದರಲ್ಲಿ ಏನಿಲ್ಲ ಈಗ. ಓಕೆ. ಸೊ ಇದು ಹಾಗೇನೆ ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ. ನೀವು ಅದಕ್ಕೆ ಮೊಸರಿಗೆ ಏನು ಸಕ್ಕರೆ ಮಿಕ್ಸ್ ಮಾಡಿದ್ದೀರಿ? ಸಕ್ಕರೆ ಮಿಕ್ಸ್ ಮಾಡಿಕೊಂಡಿದ್ದೀರಿ. ಸೊ ಸ್ಪೈಸಿ, ನನಗೆ ಸ್ಪೈಸ್ ಇಷ್ಟ ಅಂತ ಹೇಳಿ ತುಂಬ ಭರ್ಪೂರಾಗಿ ಹಾಕಬೇಕು ಅಂತ ಇಲ್ಲ. ಓಕೆ. ಸೊ ಅರುಣ ಚಿಲ್ಲಿ ಪೌಡರ್ ಮಾಡಬೇಕಷ್ಟೇ. ಓಕೆ, ಫೈನ್. ಸ್ವಲ್ಪ ಇದು ಸ್ವೀಟ್ ಚಟ್ನಿ ಹಾಕುವ. ದಹಿಪುರಿ ಇಸ್ ರೆಡಿ. ದಹಿಪುರಿ ಇನ್ ಭಯ್ಯ ಸ್ಟೈಲ್. ಎಸ್, ಭಾಗ್ಯಶ್ರೀ ಸ್ಟೈಲ್. ಥ್ಯಾಂಕ್ ಯು ಸೋ ಮಚ್. ಬೈ 1 get 1 ಫ್ರೀ ಅಂತ ಹೇಳಿದಾಗೆ ಪಾನಿಪುರಿ ಜೊತೆ ದಹಿಪುರಿ ರೆಡಿಯಾಗಿದೆ. ಮಾಡೋ ವಿಧಾನವನ್ನು ಬೇಗ ನೋಟ್ ಮಾಡ್ಕೊಳ್ಳಿ. ಪಾನಿಪುರಿ ಹಾಗೂ ದಹಿಪುರಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಪುದೀನಾ ಸೊಪ್ಪು, ಕರಿಮೆಣಸು ಹಾಗೂ ಜೀರಿಗೆ ಹಾಕಿ ರುಬ್ಬಿದ ಮಸಾಲೆಗೆ ಹುಣಸೆಹಣ್ಣು ಹಾಗೂ ಬೆಲ್ಲದಿಂದ ತಯಾರಿಸಿದ ಸ್ವೀಟ್ ಚಟ್ನಿ, ತಣ್ಣನೆ ನೀರು, ಬ್ಲ್ಯಾಕ್ ಸಾಲ್ಟ್, ಚಾಟ್ ಮಸಾಲ ಪುಡಿ, ಲಿಂಬೆ ರಸ ಹಾಕಿ ಕಲಸಿ ಸೋಸಿಕೊಂಡು ಬೂಂದಿ ಸೇರಿಸಿ, ಬಳಿಕ ಪೂರಿಯ ಮಧ್ಯದಲ್ಲಿ ಬೇಯಿಸಿದ ಆಲೂಗಡ್ಡೆ ತುಂಬಿ ಸೇವು ಉದುರಿಸಿ ಪಾನಿಯೊಂದಿಗೆ ಸವಿಯಲು ಬಲು ರುಚಿ. ಅದೇ ರೀತಿ ಪೂರಿಗೆ ಬೇಯಿಸಿದ ಆಲೂಗಡ್ಡೆ ತುಂಬಿ ಸೇವು ಉದುರಿಸಿ ಸಕ್ಕರೆ ಮಿಶ್ರಿತ ಮೊಸರು, ಅರುಣ ಮೆಣಸಿನ ಪುಡಿ, ಸ್ವೀಟ್ ಚಟ್ನಿ ಹಾಗೂ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ದಹಿ ಪುರಿ ರೆಡಿ ಟು ಸರ್ವ್. ಸೊ
ಪಾನಿಪುರಿ, ದಹಿ ಪುರಿ ಆಸ್ ವೆಲ್ ಆಸ್ ಕೋಫ್ತಾ ಕರಿ. ಎಸ್, ಟೇಸ್ಟ್. ಸೊ ಪಾನಿಪುರಿ ಬೇಗ ಹೊಡೆದೋಗುತ್ತೆ, ಸೊ ತಿನ್ನೋ ಸ್ವಲ್ಪ ಕಷ್ಟ ಜಾಸ್ತಿ. ಹೌದಾ? ಸೊ ಎಲ್ಲ ಟೇಸ್ಟ್ ನೋಡಿ ಆಮೇಲೆ ಹೇಳ್ತೀನಿ. ಓಕೆ. ಪಾನಿಪುರಿ ಆಗಿರಲಿ, ದಹಿ ಪುರಿ ಎಕ್ಸಾಕ್ಟ್ ನನಗೆ ಹೇಗೆ ಬೇಕೋ ಹಾಗೇ ಮಾಡಿಕೊಟ್ಟಿದ್ದೀರಿ ದಹಿ ಪುರಿ. ಥ್ಯಾಂಕ್ ಯು. ಸೂಪರ್. ಸೊ ಇನ್ಯಾವಾಗಾದರೂ ನನಗೆ ದಹಿ ಪುರಿ ತಿನ್ನಬೇಕಂದ್ರೆ ನಾನು ಮಾಡಲ್ಲ, ನಿಮ್ಮ ಹತ್ರ ಸೀದಾ ಬಂದುಬಿಡ್ತೀನಿ. ಆಲ್ವೇಸ್ ವೆಲ್ಕಮ್. ತುಂಬ ಚೆನ್ನಾಗಿದೆ ದಹಿ ಪುರಿ, ಆಸಮ್. ಪಾನಿಪುರಿ ಸೂಪರ್. ಥ್ಯಾಂಕ್ ಯು. ಕೋಫ್ತಾ ಕರಿ ನೋಡೋಣ. ಸೊ ಚಾಟ್ ಮಧ್ಯದಲ್ಲಿ ಇದು ಹೇಗೆ ಅನಿಸುತ್ತೆ ಅಂತ ನೋಡಿ. How's that? ಮೆಲ್ಟಿಂಗ್ ಸಾಫ್ಟ್. Yeah? Thank you. ಸೂಪರ್. ಆಸಮ್. ಎಲ್ಲ ಇನ್ಸ್ಟಂಟ್ ಅಲ್ಲ ಎಲ್ಲ? ಎಲ್ಲ ಇನ್ಸ್ಟೆಂಟ್, ಒಂದಕ್ಕಿಂತ ಒಂದು ಅದ್ಭುತ. ಸೊ ನನಗಂತೂ ಟೇಸ್ಟ್ ಖಂಡಿತವಾಗಲೂ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಯಾವುದು ಜಾಸ್ತಿ ಯಾವುದು ಕಮ್ಮಿ ಅಂತ ಇಲ್ಲ. ಸೊ ಹಾಕಿದೆಲ್ಲ ಹಾಗೆ ಖಾಲಿ ಆಗಬೇಕು. ಕೋಫ್ತಾ ಅಂತೂ ಅಷ್ಟು ಸಾಫ್ಟ್. ನೀವು ಆ ಪೊಟ್ಯಾಟೊ ಮ್ಯಾಶ್ ಮಾಡಿಕೊಂಡು ಮಧ್ಯದಲ್ಲಿ ಸೋಯಾ ಚಂಕ್ಸ್ ಕೂಡ ಹಾಕಿದಿರಿ. ಹೌದಾ? ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಥ್ಯಾಂಕ್ ಯು. ಕ್ಲಾಸಿಕ್ ಡಿಶಸ್ ಆಲ್ 3 ಸೂಪರ್. ಥ್ಯಾಂಕ್ ಯು. ಸೊ ಹಬ್ಬದ ದಿವಸ ಬಂದಿದ್ದೀರಿ. ಸೊ ಎಲ್ಲ ಮಹಾರಾಷ್ಟ್ರನ್ ಡಿಶ್ ಆಗಿರಲಿ, ನಾರ್ತ್ ಇಂಡಿಯನ್ ಡಿಶಸ್ಸನ್ನು ಹೇಳ್ಕೊಟ್ರಿ. ನಿಮಗೆ ಹೇಗೆ ಅನಿಸ್ತು ಹಬ್ಬದ ದಿವಸ ಬಂದು ನಮ್ಮ ಅಡುಗೆ ಮನೆಯಲ್ಲಿ ಬಂದು ಕುಕ್ ಮಾಡಿ ನಮಗೆ ಸರ್ವ್ ಮಾಡೋದಕ್ಕೆ? ತುಂಬ ಅಂದರೆ ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯೋಗ ನಮ್ಮ ಟಿ ವಿ. ದೇ ಆಮ್ ವೆರಿ ಥ್ಯಾಂಕ್ಫುಲ್. ಯಾಕಂದರೆ ನನಗೆ ಒಮ್ಮೆ ಬಾಂಬೆಗೆ ಹೋಗಿ ಬಂದಾಗ ಆಯಿತು, ನನ್ನ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನಾನು ಅದನ್ನು ಶೇರ್ ಮಾಡಿದ್ದೇನೆ. ಸೊ ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಸೊ ನಮಗಂತೂ ತುಂಬ ಇಷ್ಟ ಆಯಿತು, ಹಾಗೂ ತುಂಬ ಸುಂದರವಾಗೂ ಕೂಡ ಕಾಣ್ತಾ ಇದ್ದೀರಿ. ಆಗದಿಂದ ಹೇಳಬೇಕು ಅಂತ ಇದ್ದೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಬಟ್ ನೀವು ಕುಕ್ ಮಾಡಿದಂಥ ಡಿಶಸ್ ಸೂಪರ್, ತುಂಬ ಚೆನ್ನಾಗಿತ್ತು, ವೆರಿ ನೈಸ್. ಸೊ ಸೂಪರ್ ಡಿಶ್ ಹೇಳ್ಕೊಟ್ಟಿದ್ರಿ, ತುಂಬ ಖುಷಿ ಆಯಿತು, ಸಖತ್ತಾಗಿತ್ತು ಟೇಸ್ಟ್. ಒಳ್ಳೆ ರುಚಿಕರವಾದಂಥ ಅಡುಗೆನ ಹೇಳ್ಕೊಟ್ಟಿದ್ರಿ. ನನಗಂತೂ ತುಂಬ ಸಂತೋಷವಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ವತಿಯಿಂದ ಕಿರುಕಾಣಿಕೆ ಆ್ಯಂಡ್ ಅರುಣಾ ಮಸಾಲ ಇವರ ವತಿಯಿಂದ ಕಿರುಕಾಣಿಕೆ. KT ಸ್ಪೆಷಲ್ ಚಹಾ, ದಾಂಡ್ಯಾ ರಾಸ ಆಡಲಿ ಅಥವಾ ಏನೇ ಇರಲಿ, ಸೊ ನೀವು ಎಷ್ಟು ಹೊರಗಡೆ ಹೋಗಿ ದಣಿದು ಬಂದರೆ ಒಂದು 1 ಕಪ್ ಟೀ ಇದ್ರಂತೂ ಸೂಪರ್ವಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಐಶ್ವರ್ಯ ಟೀ ಇಂಡಸ್ಟ್ರೀಸ್ ಇವರ ವತಿಯಿಂದ KT ಸ್ಪೆಷಲ್ ಚಹಾ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಮಾಡಿದ್ದೀರಿ. ಸೊ ಒಳ್ಳೆ ರುಚಿಕರವಾದಂಥ ಟೇಸ್ಟಿ ಡಿಶಸ್ ಹೇಳ್ಕೊಟ್ರಿ. ಮತ್ತೊಮ್ಮೆ ಬಂದು ನಮಗೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ನವರಾತ್ರಿ ಹಬ್ಬದ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲ, KT ಸ್ಪೆಷಲ್ ಚಹಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, JP ಲೈಟಿಂಗ್ಸ್ ಆ್ಯಂಡ್ ಇಂಟೀರಿಯರ್ಸ್ ಹಾಗೂ ಮ್ಯಾಂಗ್ಳೂರ್ ಸೆಲ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ.